ಬರಲಿ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ. ಸರಗೂರಿನಲ್ಲಿ ಮನೆ ಪರಿಹಾರದ ಅರ್ಹ ಫಲಾನುಭವಿಗಳ ಆಯ್ಕೆ ಪಟ್ಟಿಯಿಂದ ಫಲಾನುಭವಿಗಳ ಹೆಸರನ್ನು ಕೈಬಿಟ್ಟಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ನೆರೆ ಸಂತ್ರಸ್ತರ ಹೋರಾಟ ಸಮಿತಿ ವತಿಯಿಂದ ನಡೆಸಲಾಗುತ್ತಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹ 2ನೇ ದಿನಕ್ಕೆ ಕಾಲಿಟ್ಟಿದ್ದು, ಹೋರಾಟಕ್ಕೆ ಜೆಡಿಎಸ್ ಯುವ ಮುಖಂಡ ಜಯಪ್ರಕಾಶ್ ಸಾಥ್ ನೀಡಿದ್ದಾರೆ. ಭ್ರಷ್ಟ ಅಧಿಕಾರಿಗಳನ್ನು ವಜಾಗೊಳಿಸಿ ವಜಾಗೊಳಿಸಿ ಭ್ರಷ್ಟ ಅಧಿಕಾರಿಗಳನ್ನು ವಜಾಗೊಳಿಸಿ ವಜಾಗೊಳಿಸಿ ರದ್ದುಗೊಳಿಸಿರುವ ಫಲಾನುಭವಿಗಳನ್ನು ಸೇರಿಸಿ ಸೇರಿಸಿ ರದ್ದುಗೊಳಿಸಿರುವ ಫಲಾನುಭವಿಗಳನ್ನು ಸೇರಿಸಿ ಸೇರಿಸಿ. ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಶುಕ್ರವಾರ ಆಗಮಿಸಿ, ಇದೊಂದು ಪಕ್ಷಾತೀತವಾಗಿ ನಡೆಯುತ್ತಿರುವ ಹೋರಾಟವಾಗಿದ್ದು, ನೊಂದವರ ಪರವಾಗಿ ಪ್ರತಿಯೊಬ್ಬರು ನಿಲ್ಲಬೇಕು. ಕೂಡಲೇ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಬೇಕು. ಜೊತೆಗೆ ಈಗಾಗಲೇ ಬಿಡುಗಡೆಯಾಗಿರುವ ಪರಿಹಾರವನ್ನು ಫಲಾನುಭವಿಗಳಿಗೆ ಸೇರುವಂತೆ ಮಾಡಬೇಕು. ಜೊತೆಗೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಈಗಾಗಲೇ ಎಚ್ಡಿ ಕೋಟೆ ಹಿಂದುಳಿದ ತಾಲೂಕು ಎಂಬ ಹಣೆಪಟ್ಟಿಯನ್ನು ಹೊಂದಿದೆ. ಅದರಲ್ಲೂ ನಮ್ಮ ಭಾಗದಲ್ಲಿ ಹೆಚ್ಚಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರು ವಾಸಿಸುತ್ತಿದ್ದು, ತೀರಾ ಬಡ ಕುಟುಂಬಗಳು ಇಲ್ಲಿ ಹೆಚ್ಚಾಗಿವೆ. ಇಂತಹ ಸಂದರ್ಭದಲ್ಲಿ ಮಳೆಯಿಂದಾಗಿ ಜನರು ಮನೆಗಳನ್ನು ಕಳೆದುಕೊಂಡಿದ್ದು, ಪರಿಹಾರ ಸಿಗುವ ಭರವಸೆಯಲ್ಲಿದ್ದರು. ಆದರೆ ಈಗ ಪರಿಹಾರದ ಪಟ್ಟಿಯಿಂದ ಹೆಸರನ್ನು ಕೈಬಿಟ್ಟು ನೊಂದವರಿಗೆ ಅನ್ಯಾಯ ಮಾಡಿದ್ದಾರೆ. ದಯವಿಟ್ಟು ಕೂಡಲೇ ಇವರಿಗೆ ಪರಿಹಾರ ಒದಗಿಸಿ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಆದಿ ಕರ್ನಾಟಕ ಮಹಾಸಭಾ ಸರಗೂರು ಅಧ್ಯಕ್ಷ ಸರಗೂರು ಶಿವಣ್ಣ, ಎಚ್ಡಿ ಕೋಟೆ ಅಧ್ಯಕ್ಷ ಎಚ್.ಸಿ. ನರಸಿಂಹಮೂರ್ತಿ, ಸಂವಿಧಾನ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಬೀರ್ವಾಳ್ ಬಸವರಾಜು, ಪಟ್ಟಣ ಪಂಚಾಯಿತಿ ಸದಸ್ಯ ಎಸ್.ಎಲ್. ರಾಜಣ್ಣ, ಚಲ್ವ ಕೃಷ್ಣ, ವಾಲ್ಮೀಕಿ ಸಿದ್ದರಾಜು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಭಾಗ್ಯಲಕ್ಷ್ಮಿ ನಿಂಗರಾಜು, ಚಿಕ್ಕವೀರನಾಯಕ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಗೋಪಾಲಸ್ವಾಮಿ, ಸಂವಿಧಾನ ಸಂರಕ್ಷಣಾ ಸದಸ್ಯರು, ಸಮಿತಿ ಪ್ರಧಾನ ಕಾರ್ಯದರ್ಶಿ ಕುರ್ನೇಗಾಲ ಬೆಟ್ಟಸ್ವಾಮಿ, ಆದಿ ಕರ್ನಾಟಕ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಮಲ್ಲೇಶ್, ಬಿಜೆಪಿ ಮುಖಂಡ ಗಿರೀಶ್, ಮುಖಂಡರಾದ ಶಂಭುಲಿಂಗ ನಾಯಕ, ದೊರೆಸ್ವಾಮಿ, ಸರಗೂರು ಕೃಷ್ಣ, ನಾಗರಾಜು ಹೆಗ್ಗನೂರು, ನಿಂಗರಾಜು, ಇಟ್ನಾ ರಾಜಣ್ಣ, ಬಸವಣ್ಣ, ಪುಟ್ಟಸ್ವಾಮಿ, ಗ್ರಾಮೀಣ ಮಹೇಶ್, ಪಿ ಚೆನ್ನಣ್ಣ, ಪ್ರಕಾಶ್, ರಾಜೇಶ್, ಶಿವರಾಜು, ಮಲ್ಲಿಕಾರ್ಜುನ, ಶಂಕರ್, ಅಂಕರಾಜು, ನಾಗರಾಜು, ಶಿವಶಂಕರ್, ಪುಟ್ಟು, ಶ್ರೀನಿವಾಸ, ನಾಗರಾಜು, ವಿನೋದ್, ನಾಗಣ್ಣ, ಕಾಮಿಸ್ವಾಮಿ, ಪುಟ್ಟಸ್ವಾಮಿ, ಗೋವಿಂದರಾಜು, ಮಣಿ, ಸೋಮಣ್ಣ, ಸುರೇಶ್, ಸ್ವಾಮಿ ಮುಂತಾದವರು ಹಾಜರಿದ್ದರು. ವರದಿ ಚಂದ್ರಹಾದನೂರು. ಈ ಅಧಿಕಾರಿಗಳಿಗೆ ಏನಾಗಿದೆ ಅಂತ ಹೇಳಿದ್ರೆ ಮನ ಮರೋದಿಲ್ಲ. ಒಟ್ಟಾರೆ ಹೇಳಿದವರು ಮನ ಮರೋದಿಲ್ಲ. ಆ ಮನ ಮರೋದು ಎಲ್ಲಿದೆ ತೋರ್ಸಕ್ಕೋಸ್ಕರ ಇವತ್ತು ಚಳವಳಿ ಮಾಡೋ ಪರಿಸ್ಥಿತಿಗೆ ನಾವು ಜನಗಳು ಬಂದಿದ್ದೀವಿ. ಇವತ್ತು ನಿಜವಾದಂಥ ಮನೆ ಕಳ್ಕೊಂಡಂಥ ಅನ್ಯಾಯ ಆಗಿರ್ತಕ್ಕಂಥ ಫಲಾನುಭವಿಗಳು ಸಣ್ಣ ವ್ಯತ್ಯಾಸನ ದೊಡ್ಡದನ್ನು ತೋರಿಸಂತೂ ಕೂಡ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಸರ್ಕಾರಕ್ಕೆ ನಾನು ಗಿರೀಶ್ ಅವ್ರು ಬೇಜಾರು ಮಾಡ್ಕೋಬಾರ್ದು. ಎಲ್ಲ ಪಕ್ಷಾತೀತ ಕೂತಿದ್ದೀವಿ. ಯಾರು ಬೇಕಂದರೆ ಸರ್ಕಾರನೇ ನಮಗೆ ಸ್ಪಂದಿಸಬೇಕು. ನಾವು ಎಷ್ಟೇ ಭಾಷಣ ಮಾಡಿದ್ರು ಕೂಡ ಈ ಸರ್ಕಾರ ಮತ್ತು ಆ AC ರೂಮಲ್ಲಿ ಕೂತಿರ್ತಕ್ಕಂಥ ಅಧಿಕಾರಿಗಳು ಸ್ಪಂದಿಸಿದ್ರೆ ಮಾತ್ರ ನಮಗೆ ಸ್ಪಂದನೆ ಆಗುತ್ತೆ ಮತ್ತು ನ್ಯಾಯ ದೊರಕುತ್ತೆ ಅನ್ನೋ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಅಧಿಕಾರಿಗಳನ್ನ ಕೇಳ್ತೀನಿ, ನಿಮಗೆ ಮನುಷ್ಯತ್ವ ಅಥವಾ ಏನಾದರೂ ನಿಮಗೆ ಸ್ವಾಭಿಮಾನ ಇದ್ರೆ ಕೊನೆಯಲ್ಲಿ ಹೋಗುವಾಗ ಮನೆ ಜಿಲ್ಲಾಧಿಕಾರಿಗಳು ಮರುತನಿಖೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಲವಾರು ಸ್ನೇಹಿತರುಗಳ ಜೊತೆ ನಾವು ಚರ್ಚೆನೂ ಮಾಡಿದೋ. ಸನ್ಮಾನ್ಯ DC ಅವರು ಟ್ರಾನ್ಸ್ಫರ್ ಆದರು. ಇದ್ದಂಥ ಕೇಂದ್ರ ಸಹಾಯಕ ಜಿಲ್ಲಾಧಿಕಾರಿಗಳು ಮಂಜುನಾಥ್ ಸ್ವಾಮಿ ಅವ್ರನ್ನು ಭೇಟಿ ಮಾಡಿದ್ರು. ಯಾಕೆ ಸ್ವಾಮಿ ಈ ಕೆಲಸ ಮಾಡಿರಿ ಅಂತ ಹೇಳೋ ಪ್ರಶ್ನೆ ಹೇಳೋದಂದ್ರೆ, ಜಿಲ್ಲಾಧಿಕಾರಿಗಳು ಹೋಗುವಾಗ ತನಿಖೆ ತಂಡ ವರದಿ ಮಾಡಿದ್ರು, ಎಲ್ಲ ಪೆಂಡಿಂಗ್ ಇಟ್ಕೊಂಡಿದ್ದು. ಅವ್ರು ಹೋಗುವಾಗ ಕೊಟ್ರಿ ನಾನು ಹೆಂಗೆ ಎಬ್ಬೆಟ್ ಹಾಕ್ಬಿಟ್ಟು ಅಂತ ಹೇಳಿ C ಕ್ಯಾಟಗರಿ ಮಾಡ್ದು ಅಂತೇಳಿ ಒಬ್ಬ ಜಿಲ್ಲಾಧಿಕಾರಿಗಳ ಅಂಡರ್ಲ್ಲಿ ಕೆಲಸ ಮಾಡ್ತಕ್ಕಂಥ ADC ಅವ್ರು ಹೇಳ್ತಕ್ಕಂಥ ಉತ್ತರ ಇದು. ಹಾಗಾಗಿ ಇಂಥ ಅಧಿಕಾರಿಗಳು, ಮಾನವೀಯತೆ ಮನಸತ್ವದಂಥ ಅಧಿಕಾರಿಗಳು ಇಟ್ಕೊಂಡು ಜಿಲ್ಲೆಯಲ್ಲಿ ಆಡಳಿತ ಮಾಡ್ತಕ್ಕಂಥ ಕಷ್ಟ. ಜೊತೆಗೆ ನಮ್ಮ ಗಿರೀಶ್ ಅವ್ರು ಹೇಳಿದ್ರು, ಮೊನ್ನೆ ಮಾರಾಣಿ ಕಾಲೇಜ್ ಗೋಡೆ ಬಿದ್ದಾಯಿತು ಅಂತೇಳಿ. ಇವತ್ತು ಸುಮಾರು ಒಂದು ಅಂದಾಜು ಎಷ್ಟು ಮಾಡೋರು ಅಂತ ಹೇಳೋದಕ್ಕೆ 3,80,00,000 ಅಂದಾಜು ಯೋಚನೆ ಮಾಡೋರೆ. ಒಂದು ಗೋಡೆ ಒಂದು ಕಡೆ ಕಸ್ತೋಗಿದೆ, ಅದಕ್ಕೆ ತಾಂತ್ರಿಕ ವಿಭಾಗದಿಂದ 3,86,00,000 ಅಂದಾಜು ಪಟ್ಟಿ ಮಾಡ್ಯಾರ. ಒಂದು ಗೋಡೆ ಯಾವುದೋ ಒಂದು ಮೂಲ ಕಸ್ತೋಗಿರಕ್ಕೆ 3 ಕೋಟಿ ಚಿಲ್ಲರೆ ಮಾಡ್ಯಾರ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಮನೆ ಕಟ್ಬೇಕಾದ್ರೆ ಎಷ್ಟು ಅಂತ ಗೊತ್ತು ನೀವು ಇವ್ರಿಗೆ? ಮಾನ ಮರದಿ ಬೇಕಲ್ಲ ಇವ್ರಿಗೆ ಅಧಿಕಾರಿಗಳಿಗೆ.
ನೋಡೋ ಬಂದ್ರಿ ನಾವು ಕೂಡ. ನಾನು ಹೇಳ್ತೀನಿ, ನಾನು ಆಗಲೇ ನಮ್ಮ ಸ್ನೇಹಿತರು ನಮ್ಮ ಮಹೇಶ್ ಹೇಳಿದ್ರು, ನಮ್ಮ ಹೋರಾಟಗಾರರು, ಇಲ್ಲಿ ಪಕ್ಷಾತೀತ ಜಾತಿ ಧರ್ಮ ಯಾವುದಿಲ್ಲ ಅಂತ ಹೇಳಿ. ಸತ್ಯ ಅದು. ಇವತ್ತು ಯಾವ್ದಾರ ಎಲೆಕ್ಷನ್ ಇಲ್ಲ ಸದ್ಯಕ್ಕೆ, ಇನ್ನು ಎಲೆಕ್ಷನ್ ಭಾರಿ ದಿನಗಳವ. ಇವರೆಲ್ಲರೂ ಕೂಡ ಒಂದು ಕಡೆಯಿಂದ ಸರ್ವೆ ಮಾಡುವಂತ ಸಂದರ್ಭದಲ್ಲಿ 100ರಲ್ಲಿ 70 ಭಾಗ ಜನರನ್ನ, ನಿಜವಾಗ್ಲೂ ಮನೆ ಕಳ್ಕೊಂಡಿದ್ದಂತ ಜನರನ್ನ ಗುರ್ತು ಮಾಡುವಂತ ಸಂದರ್ಭದಲ್ಲಿ ಏನು 7-8 ವರ್ಷಗಳಿಂದ ಸರ್ಕಾರ ಮನೆ ಕೊಟ್ಟಿರ್ತಿಲ್ವಲ್ಲ ಅಂತವರು ಕೈ ಹೆಂಚಿನ ಮನೆ ಮತ್ತೆ ಮಣ್ಣಿನ ಗೋಡೆಯಿಂದ ಕೂಡಿದಂತ ಮನೆಗಳು ಈಗಲೂ ಆಗಲೂ ಬಿದ್ದೋಗಂತ ಒಂದು 40% ಮನೆಗಳ ಮಾಲೀಕರು ಒಂದು ಆಶಾಭಾವನೆಯಿಂದ ನಾವು ಕೂಡ ಇಂದ ನಾಳೆ ಬಿದ್ದೋಗಂತ ಮನೆಯನ್ನ ಏನಾದರೂ ಮಾಡಿ ತಕ್ಕ ಮಟ್ಟಿಗೆ ನಾವು ಬದುಕಲಿಕ್ಕೆ ಸೂರು ಕಟ್ಕೊಳ್ಳಂತ ವ್ಯವಸ್ಥೆ ಮಾಡಬೇಕು ಅನ್ನೋ ಆಶಾಭಾವನೆಯಿಂದ ಅಥವಾ ಇನ್ಯಾವುದು ಅದಕ್ಕೆ ನೀವು ಹೆಜ್ಜೆ ಹಾಕ್ಬೇಕು ಅಂತ ಹೇಳಿದ್ರು. ಖಂಡಿತ ಅಣ್ಣ, ಎಷ್ಟು ಜನ ಫಲಾನುಭವಿಗಳ ಕುಟುಂಬದ ಸದಸ್ಯರ ಜೊತೆಗೆ ನಾವು ಕೂಡ ಒಬ್ಬ ಕುಟುಂಬದ ಸದಸ್ಯನಾಗಿ ನಿಮ್ಮ ಹೋರಾಟಕ್ಕೆ ನಾನು ಕೂಡ ಹೆಜ್ಜೆ ಹಾಕ್ತೀನಿ. ನಾವು ಯಾರೂ ಕೂಡ ಇಲ್ಲಿ ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ತೀವಿ, ಬಟ್ ಇದು ಅನ್ಯಾಯದಾಗ ನಾವು ಅವರ ಪರವಾಗಿ ದನಿ ಎತ್ತದ ನಮ್ಮ ಧರ್ಮ ಕರ್ತವ್ಯನೂ ಕೂಡ. ಹಾಗಾಗಿ ನಮ್ಮ ಎಲ್ಲರೂ ಕೂಡ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಇವೆಲ್ಲ ನಿಮ್ಮ ಹೆಜ್ಜೆಗೆ ನಮ್ದು ಒಂದು ಹೆಜ್ಜೆ ಅಂತ ಇದ್ದೇ ಇರ್ತದೆ. ನೀವು ಯಾವಾಗ ಕರೆದ್ರೂ ಕೂಡ ನೀವು ಅಶೋಕ ಪುಟ್ಟಣ್ಣನವರು ಮತ್ತು ಶಿವಣ್ಣವ್ರು ಹೇಳಿದ್ರು, ಸರ್ಗೋರಿಂದನೇ ಜಾತ್ರೆ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೂ ಕೂಡ ನಾವು ಇಲ್ಲಿಂದ ಬೆಂಗಳೂರು ತನಕ ಕೂಡ ನಾವು ಕೂಡ ಹೆಜ್ಜೆ ಹಾಕ್ತೀವಿ ಅಂತ ಹೇಳ್ತಾ ನಿಮ್ಮ ಹೋರಾಟಕ್ಕೆ ಯಾವಾಗಲೂ ನಾವೆಲ್ಲರೂ ಕೂಡ ನಾಳೆ 11 ಗಂಟೆ ಕಂಡು ಕೂಡ ನಾವು ಕಾಯ್ತೀವಿ. ಇದು ತಾಲೂಕು ಆಡಳಿತಕ್ಕೆ ನಾವು ಎಚ್ಚರಿಕೆ ಕೊಡ್ತಿರೋದು. ನಾಳೆ 11 ಗಂಟೆಗೆ DC ಅಥವಾ AC ಬಂದಿಲ್ಲ ಅಂದರೆ 12 ಗಂಟೆಗೆ ರೋಡಲ್ಲಿ ಕೂತಿರ್ತೀವಿ. ನಾಳೆ ಆಗಂತ ಏನಾಗಿದೆಯೋ ಅಥವಾ ಏನು ಅನಾಹುತಗಳಾದವೋ ಅವೆಲ್ಲ ಸರ್ವರ್ ಆಡಳಿತ ಅದು ಭಾಗಿಯಾಗಬೇಕಾಗುತ್ತೆ ಅಂತೇಳಿ ನಾವು ಇವತ್ತು ನಮ್ಮ ಏನು ಸರ್ವೂರು ತಾಲೂಕು ನೆರೆ ಸಂತ್ರಸ್ತರ ಹೋರಾಟ ಸಮಿತಿಗೆ ಎಲ್ಲ ಗ್ರಾಮದಿಂದ ಬೆಂಬಲ ಕೊಟ್ಟಂತ ನಿಮಗೆ ನಿಜವೂ ಶಿರನುಡಿ ಜಾತಿಗೆ ಅಂತ ಯಾತಿಗೆ ಅಂತಂದರೆ ನೊಂದಿದೆ ದುಡ್ಡು ಕೊಡ್ಬಿಡೋದು, ಸಿಕ್ಕಾಗ್ಬಿಡೋದು, ಹಗ್ಗಕ್ಕೆ ಹೋಗ್ಬಿಟ್ಟು ಕೈ ಕಟ್ಕೊಂಡಿರೋದು, ಕೈ ಕಟ್ಕೊಂಡಿರೋದು. ಏನು ಮಕ್ಕ ಸಾಯ ನಾವು ನೆನ್ನೆ ಮಾಡಿದ್ದು ಅಷ್ಟೇ. ಇವತ್ತು DC ಅಥವಾ AC ಇವರು ಬರೋ ತನಕಂತೂ ನಾವಂತೂ ಎದ್ದೇಳಲ್ಲ. ಇದನ್ನು ತುಂಬ ಸ್ಪಷ್ಟವಾಗಿ ನೆನ್ನೆನೇ ಹೇಳ್ತೀವಿ ಸಾಕಿಲ್ಲಂತೆ. ಕಾರಣ ಏನಂತಂದರೆ ನಿನ್ನೆ ಯಾರು ಆ ಕಲ್ಲಂಬಳದವರು, ಹಂಚಿಪುರದವರು, ಮಣಿಯನ್ನವರು ಪಾಪ ಕಷ್ಟ ನೋಡ್ಬಿಟ್ಟು ನಮಗಂತೂ ಭಾರಿ ಬೇಸರ ಆಗಿದೆ. ಯಾಕಂದ್ರೆ ನನ್ನ ಮನೆ ಬಿಟ್ಟೋಗಿಲ್ಲ, ಮನೆಗಿದ್ವಿ ಇಲ್ಲಿ ನನ್ನ ಸಂವಿಧಾನ ಸಂರಕ್ಷಣೆ ಸಮಿತಿ ಎಲ್ಲ ಆದಿವಾಸಿ ಮಹಾಸಭಾ ಆದಿ ಕರ್ನಾಟಕ ಸಮಿತಿಯಿಂದನೂ ಕೂಡ ಒಂದು ಹೋರಾಟವನ್ನು ತಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀರಿ. 27ನೇ ತಾರೀಕು ಬೆಳಿಗ್ಗೆ 11 ಗಂಟೆಯಿಂದನೂ ಕೂಡ ಪ್ರತಿಭಟನೆ ಪ್ರಾರಂಭ ಆಗಿ ರಾತ್ರಿನೂ ಕೂಡ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಕೂಡ ಇದ್ದು ಈಗ ತಾವೆಲ್ಲರೂ ಕೂಡ ಪ್ರತಿಭಟನೆಯನ್ನು ಬೆಳಗ್ಗೆಯಿಂದನೂ ಕೂಡ ಹಲವಾರು ವಿಚಾರವನ್ನು ಕೂಡ ಪ್ರಸ್ತಾಪನೆ ಮಾಡಿದಿರಿ. ಖಂಡಿತವಾಗ್ಲೂ ಜೂನ್ ಜುಲೈ ತಿಂಗಳಲ್ಲಿ ಅತಿ ಹೆಚ್ಚು ನಮ್ಮ ತಾಲೂಕಲ್ಲಿ ಮಳೆಯಾಯಿತು. ಮಳೆಯಾದಂಥ ಸಂದರ್ಭದಲ್ಲೂ ಕೂಡ ನಾವು ನಿಜವಾದ ಫಲಾನುಭವಿಗಳು ನಾನೇ ಸ್ವತಃ ಲೆಟರ್ಗಳನ್ನೂ ಕೂಡ ಕೊಟ್ಟಿದ್ದೀರಿ. ಮತ್ತು ಜೊತೆಗೆ ಎಲ್ಲರನ್ನೂ ಕೂಡ ಯಾರ್ಯಾರ್ದು ಮನೆ ಬಿದ್ದೋಗಿತ್ತು ಅವ್ರನ್ನ ಸೇರಿಸುವಂಥ ಪ್ರಯತ್ನವನ್ನು VAಗಳಿಗೆ RIಗಳಿಗೆ ಕೂಡ ಹೇಳಿ ಫೋನ್ ಮುಖಾಂತರನೂ ಕೂಡ ಕರೆ ಮಾಡಿ ಹೇಳಿ ಲೆಟ್ರುಗಳನ್ನ ನಾವು ಕೊಟ್ಟಂಥ ಸಂದರ್ಭದಲ್ಲಿ 100 ಲೆಟ್ರುಗಳು ಕೊಟ್ಟು ಅದನ್ನ ಇವತ್ತು ಏನಾದ್ರು ನೀವು ಪ್ರತಿಭಟನೆಯಲ್ಲಿ ಇದು ಕೂರಕ್ಕೆ ಕಾರಣ, ಮುಖ್ಯ ಕಾರಣ ಇಲ್ಲಿ ಮಾನ್ಯ ಅಧಿಕಾರಿಗಳ ಒಂದು ನೇರ ಹೊಣೆಯನ್ನು ಹೊರಬೇಕಾಗ್ತದೆ. ನಾನು ಕೊಟ್ಟಂಥ ಅರ್ಜಿಗಳನ್ನ ತಾವು ಬಚಾಯಿಸ್ಕೊಳ್ಳೋಕ್ಕೋಸ್ಕರ DC ಅವ್ರ ಹತ್ರ ಹೇಳಿದೆ. ಏನು ಮಾಡೋದು, MLA ಅವರು ನಮಗೆ ಲೆಟರ್ಗಳು ಕೊಟ್ಬಿಟ್ಟಿದ್ದಾರೆ, MLA ಅವರು ತುಂಬ ಪ್ರೆಷರ್ ಮಾಡ್ತಿದ್ದಾರೆ, ಅದರಿಂದ ನಾವು ಮನೆಗಳು ಸೇರಿಸ್ತು ಅಂತ ತಾವು ಹೇಳಿದ್ವಿ. ಖಂಡಿತವಾಗ್ಲೂ ಅದನ್ನು ಕೂಡ ನಾವು ಒಪ್ಕೋತೀವಿ. ನೀವು ಬಚಾಯಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಮೇಲೆ ಗೂಬೆಯನ್ನು ಕೂರಿಸುವಂಥ ಪ್ರಯತ್ನವನ್ನು ನಮ್ಮ ಮೇಲೂ ಕೂಡ ನೀವು ಮಾಡಿದಿರಿ. ಖಂಡಿತವಾಗ್ಲೂ ನೀವು ಮಾಡಿರಿ. ನಾವು ಏನಿದ್ರೆ ಜನಗಳಿಗೋಸ್ಕರ ನಾವೇನು ತ್ಯಾಗ ಮಾಡಬೇಕು, ಹೋರಾಟ ಮಾಡಬೇಕು, ನಾವು ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಅದ್ರ ಬಗ್ಗೆ ಯಾವುದೇ ರೀತಿ ಅನುಮಾನ ಇಲ್ಲ. ಇಷ್ಟೆಲ್ಲ ಆದರೂ ಕೂಡ ಕೆಲವರು ಹೇಳಿದ್ರಿ ನಾವು ಯತ್ನ ಮಾಡ್ದು ಚಿನ್ನನ ಹಡ ಇಟ್ಟು ಯಾತಕ್ಕೋಸ್ಕರ ಇಟ್ರಿ,
ಯಾರ್ಯಾರು ಹತ್ರ ಏನೇನ್ ಈಸ್ಕೊಂಡಿದಾರೋ ಏನೇನ್ ಬಿಟ್ಟಿದಾರೋ ಅದು ನನಗೆ ಗೊತ್ತಿಲ್ಲ. ಯಾರು ಕೂಡ ನೇರವಾಗಿ ಹೇಳ್ತಾರೆ. ಅಕಸ್ಮಾತ್ ನಾವು ಕೊಟ್ಟಿದೀವಿ ಅಂದ್ರೆ ಅವ್ನು ಮನೆ ಕ್ಯಾನ್ಸಲ್ ಮಾಡ್ತಾರೆ. ಅಕಸ್ಮಾತ್ ನೀವು ಕೊಟ್ಟಿಲ್ಲ ಅಂದ್ರೆ ಅವ್ನ ಮನೆ ಆಯ್ಕೆ ಮಾಡಲ್ಲ. ಇದು ಎರಡೇ ಅಷ್ಟೇ. ಕಣ್ಣ ಮುಚ್ಚಾಲೆ ಆಟ ಆಗಿದೆ ಇವತ್ತಿನ ಪರಿಸ್ಥಿತಿಲಿ ನಮ್ಮ ತಾಲೂಕಲ್ಲಿ. ಯಾರಿಗ ಪಾಪ ನೀವು ಏನ್ ಮಾಡಿದಿರಿ, ಖಂಡಿತವಾಗ್ಲೂ ನಿಮ್ಮ ಹೋರಾಟಕ್ಕೆ ನಾನು ಬೆಂಬಲವಾಗಿ ಖಂಡಿತವಾಗ್ಲೂ ಹಗಲಿರೋದು ನಾನು ಕೂಡ ತಮ್ಮ ಜೊತೆಲಿ ಇರ್ತೀನಿ. ಅದಕ್ಕೆ ಯಾವುದೇ ರೀತಿ ಅನುಮಾನವನ್ನ ಪಡಬೇಡಿ. ನೀವೇನು ಹೋರಾಟ ಮಾಡ್ತಿದ್ದೀರಿ ಖಂಡಿತವಾಗ್ಲೂ ಈ ಹೋರಾಟಕ್ಕೆ ಒಬ್ಬ ಶಾಸಕನಾಗಿ ನಾನು ಕೂಡ ಬೆಂಬಲವಾಗಿ ನಿಂತ್ಕೋತೀನಿ. ಸರ್ಕಾರದ ಅಧಿಕಾರಿಗಳು ಸರ್ಕಾರದ ಶಾಸಕರಿಗೆ ಪ್ರತಿಭಟನೆ ಕೂತ್ಕೊಂಡಾಗ ಸ್ಪಷ್ಟ ಮಾಹಿತಿ ಕೊಡೋದು ತಲುಪ್ಕೊಂಡ್ರಿ. 4,000 ಚಿಲ್ಲರೆ ಮನೆ ಅರ್ಜಿ ಬಂದಿತ್ತು, ನಾವು ಎಂಟ್ರಿನೇ ಮಾಡಿಲ್ಲ, ಪೆಂಡಿಂಗ್ ಇಟ್ಕೊಂಡಿವಿ ಅಂತ ಹೇಳಿದ್ರೆ 1,000 ಚಿಲ್ಲರೆ ಮಾಡಿದೀವಿ ಬಂದ ಕೇಳ್ತಿದ್ರಿ. ಕೇಳ್ತಿರೋ ಶಾಸಕರು ಏನಂದ್ರೆ ರೀಸನ್ ಏನು ನೀವು ವಜಾ ಮಾಡಕ್ಕೆ, ಸಿ ಕ್ಯಾಟಗರಿ ಮಾಡಕ್ಕೆ ರೀಸನ್ ಏನು ಸರ್? ಉತ್ತರ ಒಂದು ರೀಸನ್ನ ನೀವ್ ಹೇಳಿ. ನೀವು ಕಂಪ್ಯೂಟರ್ ಆಪರೇಟರ್ ಪಾಪ ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಹೇಳಿದ್ರೆ ಸೈನ್ ಹಾಕಿ ಕೊಟ್ಟದ ನೀವು ಮಾಡ್ತಿದ್ರಿ. ಡೆಪ್ಟಿ ತಹಸೀಲ್ದಾರ್ ಹೊಸ್ತಾಗಿ ಬಂದವರ, ಗ್ರೇಟ್ 2 ತಹಸೀಲ್ದಾರ್ ಅವರು.